ಮೂಲ್ಕಿ ಶ್ರೀ ಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದ ಅನ್ನಪೂರ್ಣೇಶ್ವರಿ ಸಭಾಂಗಣದಲ್ಲಿ ಭಾನುವಾರ ಸಂಜೆ ಮಂಗಳೂರು ಚಿನ್ಮಯ ಮಿಷನ್ ಮತ್ತು ಮೂಲ್ಕಿಯ ಮಯೂರಿ ಫೌಂಡೇಶನ್ ವತಿಯಿಂದ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಗಳೂರು ಚಿನ್ಮಯ ಮಿಷನ್ನ ಆಚಾರ್ಯರಾದ ಸ್ವಾಮಿ ಅಪರಾಜಿತಾನಂದರವರು, ಜೀವನದಲ್ಲಿ ಬರುವ ಎಲ್ಲಾ ಕಷ್ಟವನ್ನ ತೆಗೆದುಕೊಳ್ಳಿ, ಭಗವಂತನ ಬಗ್ಗೆ ತಾತ್ಸರ ಬೇಡ, ಬಂದದ್ದೆಲ್ಲವನ್ನ ಪ್ರಸಾದ ರೀತಿಯಲ್ಲಿ ತಗೊಳ್ಳಿ. ಭಗವಂತನು ಸಮಸ್ತ ಜಗತ್ತಿಗೆ ತಂದೆ ತಾಯಿ, ನಮಗೆ ಯಾವುದು ಒಳ್ಳೆಯದೋ ಅದು ಮಾತ್ರ ಅವನು ನೀಡುತ್ತಾನೆ. ಮತ್ತೆ ಮತ್ತೆ ಭಗವಂತನ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತಮ ಪರಿಹಾರ ಸಿಗುವಾಗ ಭಗವಂತನ ಮೇಲೆ ಇರುವ ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ ಎಲ್ಲವೂ ಹೆಚ್ಚಾಗುತ್ತದೆ. ಭಗವಂತನ ಸಂಬಂಧವೂ ಬೆಳೆಯುತ್ತದೆ. ಇದು ಭಗವದ್ಗೀತೆಯ ಸರಳವಾದ ಸಂದೇಶ ಎಂದರು. ಎಲ್ಲರೂ ಕೂಡ ಭಗವಂತನ ಮಕ್ಕಳೇ. ಮಕ್ಕಳಿಗೆ ಏನಾದರೂ ತೊಂದರೆ ಬರುವಾಗ ಯಾರ ಹತ್ರ ಹೋಗ್ಬೇಕು? ದೇವರ ಹತ್ರ ಹೋಗ್ಬೇಕು. ಭಗವಂತನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಮತ್ತೆ 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 ಪುನರಾವೃತ್ತಿ ಆಗ್ತಾ ಇರುವ ಒಂದು ಮಾತಂದ್ರೆ, ನನ್ನ ಹತ್ರ ಬಾ, ನನಗೆ ಶರಣಾಗು. ಮತ್ತೆ ಮತ್ತೆ ಹೇಳ್ತಾ ಇರುವ ಒಂದು ಮಾತು ಭಗವದ್ಗೀತೆಯಲ್ಲಿ, ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತೆ ಯಾರು ಮಾಡ್ತಾರೋ, ನನ್ನನ್ನು ಮಾತ್ರ ಯಾರು ಸ್ಮರಣೆ ಮಾಡ್ತಾರೋ ಅವರ ಯೋಗಕ್ಷೇಮ ಎಲ್ಲ ನಾನು ನೋಡ್ಕೊಳ್ತೀನಿ. ಭಗವಂತ ಹೇಳ್ತಾರೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರಿಗೆ ನಾಶಿಲ್ಲ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದಾಂತರಿಸಿ, ನನ್ನ ಪ್ರಸಾದದಿಂದ, ನನ್ನ ಕೃಪೆಯಿಂದ ಎಷ್ಟು ದೊಡ್ಡ ಕಷ್ಟ ಆಗಲಿ, ಎಷ್ಟು ದೊಡ್ಡ ಸಮಸ್ಯೆ ಆಗಲಿ, ಎಲ್ಲದೂ ಕೂಡ ನನ್ನ ಭಕ್ತರು ಪಾರಾಗ್ತಾರೆ ನನ್ನ ಕೃಪೆಯಿಂದ. ಸರ್ವಧರ್ಮ ಬಳಿಕ ಅವರು ನಮೇ ಭಕ್ತಃ ಪ್ರಣಶ್ಯತಿ ಎಂಬ ವಿಷಯದಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಯೂರಿ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷ ಜಯ ಕೆ ಶೆಟ್ಟಿಯವರು ಪ್ರಾಸ್ತಾವಿಕ ಮಾತನಾಡಿ, ಕಳೆದ 3 ವರ್ಷಗಳಿಂದ ಮಯೂರಿ ಫೌಂಡೇಶನ್ ಮೂಲ್ಕಿ ಪರಿಸರದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ನೂರಾರು ಸೇವೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದು, ಮುಂದೆ ನಿರಂತರ ಸಮಾಜ ಸೇವೆಗಳು ನಡೆಸುವಲ್ಲಿ ಯಶಸ್ವಿಯಾಗಲಿದೆ ಎಂದರು. ಒಂದು ಹಿರಿಯ ಆಧ್ಯಾತ್ಮಿಕ ಧಾರ್ಮಿಕ ಸಂಘಟನೆ ಚಿನ್ಮಯ ಮಿಷನ್. ಹಿಂದೊಮ್ಮೆ ನಾನು ಹೇಳಿದ್ದೆ, ನಮ್ಮ ದೇಶದ, ನಮ್ಮ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದಂಥ ಮಹಾತ್ಮರಲ್ಲಿ ವೇದಾಭ್ಯಾಸರು, ವೇದಗಳನ್ನು ಹರಿದು ಹೋಗಲು ವೇದಗಳನ್ನು ಒಟ್ಟು ಮಾಡಿ ಮಹಾಭಾರತವನ್ನು ರಚಿಸಿ ಅದನ್ನು ಪುನರುಜ್ಜೀವನಗೊಳಿಸಿದರು. ಗುರು ಪರಂಪರೆಯಲ್ಲಿ ಮೂಲ ಗುರು ಅಂತ ಅವರು ನಾವು ಯಾವಾಗಲೂ ಹೇಳ್ತೇವೆ. ಅನಂತರ ಯಾವಾಗ ಧರ್ಮದ ನಾಶ ಆಗುತ್ತಾ ಹೋಯಿತು, ಆಗ ನಮ್ಮ ಶಂಕರಾಚಾರ್ಯರು ತಮ್ಮ ಬಾಲ್ಯದಲ್ಲೇ ಸನ್ಯಾಸವನ್ನು ಪಡೆದುಕೊಂಡು ಸನಾತನ ಧರ್ಮವನ್ನು ಶಾಸಕ ಉಮಾನಾಥ್ ಕೋಟ್ಯಾನ್, ಬಪ್ಪನಾಡು ದೇವಳದ ಆನುವಂಶಿಕ ಮತ್ತು ಆಡಳಿತ ಮುಕ್ತೇಸರ ಎನ್ಎಸ್ ಮನೋಹರ್ ಶೆಟ್ಟಿ, ಹೊಸ ಅಂಗಣ ಮಾಸ ಪತ್ರಿಕೆಯ ಪ್ರಧಾನ ಸಂಪಾದಕ ಹರೀಶ್ಚಂದ್ರ ಪಿ ಸಾಲ್ಯಾನ್, ಮಯೂರಿ ಫೌಂಡೇಶನ್ನ ಸಂಸ್ಥಾಪಕಿ ಶಶಿಕಲಾ ಜಯ ಶೆಟ್ಟಿ, ಫೌಂಡೇಶನ್ನ ಟ್ರಸ್ಟಿಗಳಾದ ರಾಜೇಶ್ ಶೆಟ್ಟಿ, ದೇವಪ್ರಸಾದ್ ಪುನರೂರು, ಜೀವನ್ ಕೆ ಶೆಟ್ಟಿ, ಪ್ರಬೋಧ್ ಕುಡ್ವಾ, ನವೀನ್ ಶೆಟ್ಟಿ, ಸಮಿತಿಯ ಸದಸ್ಯರಾದ ಹರೀಶ್ ದೇವಾಡಿಗ, ಗಿರೀಶ್ ಒಡೆಯರಬೆಟ್ಟು, ಪ್ರಾಣೇಶ್ ಭಟ್ ದೇಂದಡ್ಕ, ನವೀನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಿಶಾಂತ್ ಶೆಟ್ಟಿ ಕೆಲೆಂಜೂರು, ವಿ4 ನ್ಯೂಸ್ 24/7 ಮೂಲ್ಕಿ.